ಮಳೆಯನ್ನೇ ನಂಬಿ ಬದುಕು ಸಾಗಿಸುತ್ತಿರುವ ರೈತನಿಗೆ ಆಗಾಗ ಮಳೆ ಕೈಕೊಟ್ಟು ರೈತನನ್ನು ಸಂಕಷ್ಟಕ್ಕೆ ದೂಡುತ್ತಿದ್ದು ಸರ್ಕಾರಗಳು ರೈತರಿಗೆ ಆಸರೆಯಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿ ಆರ್ಥಿಕವಾಗಿ ಮುಂದೆ ಬರಲು ಸಹಕಾರಿಯಾಗಬೇಕೆಂದು ವಡ್ಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತರಾಜು ಸಲಹೆ ನೀಡಿದರು. ಕೊರಟಗೆರೆ ತಾಲೂಕು ಗರುಡದೊಡ್ಡಿ ಗ್ರಾಮದಲ್ಲಿ ನೆಹರು ಯುವ ಕೇಂದ್ರ ತುಮಕೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಮತ್ತು ವಲಯ ಸಂಶೋಧನಾ ಕೇಂದ್ರ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಆತ್ಮನಿರ್ಭರ್ ಭಾರತ ಯೋಜನೆಯ ಕುರಿತು ಯುವ ಜನರಿಗೆ ಕಾರ್ಯಾಗಾರ ಹಾಗೂ ರೈತ ಫಲಾನುಭವಿಗಳಿಗೆ ಟಾರ್ಪಲ್ ವಿತರಣೆ, ಯುವಕ ಮತ್ತು ಯುವತಿ ಮಂಡಳಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರೈತರು ಸದಾಕಾಲ ಶ್ರಮಜೀವಿಗಳು, ಆದರೆ ಮಳೆರಾಯ ರೈತನೊಂದಿಗೆ ಜೂಜಾಟವಾಡುತ್ತಿದ್ದಾನೆ. ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಹತಾಶನಾಗುತ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಕೃಷಿ ಇಲಾಖೆ ರೈತರ ಸಂಕಷ್ಟವನ್ನು ದೂರ ಮಾಡಲು ಅಗತ್ಯ ಸಲಹೆ ಮತ್ತು ಮಾಹಿತಿಗಳನ್ನು ನೀಡುವುದರ ಜೊತೆಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದರು. ತಾಲೂಕಿನ ಕೃಷಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೈತರಿಗೆ ಸ್ಪಂದಿಸಿ ಉತ್ತಮವಾದ ಕಾರ್ಯ ಮಾಡುತ್ತಿದ್ದಾರೆ ಎಂದು ಕೃಷಿ ಇಲಾಖೆಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ವಿಸಿ ಫಾರಂನ ಮುಸುಕಿನ ಜೋಳ ಸಂಶೋಧಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಹದೇವಯ್ಯ, ಮುಸುಕಿನ ಜೋಳ ಬೆಳೆಯುವ ರೈತರು ಒಟ್ಟಿಗೆ ಒಂದು ಸಂಘವನ್ನು ರಚಿಸಿ ನಮ್ಮ ವಲಯ ಕಚೇರಿಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಿರಿ ಎಂದು ಹೇಳಿ ರೈತರಿಗೆ ಉಚಿತವಾಗಿ ಟಾರ್ಪಲ್ಗಳನ್ನು ವಿತರಿಸಿದರು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ ನಾಗರಾಜು ಮಾತನಾಡಿ, ಸದಾಕಾಲ ನಾವು ರೈತರ ಸೇವೆಯಲ್ಲಿ ಸಿದ್ಧರಿರುತ್ತೇವೆ. ರೈತರು ನಮ್ಮ ಇಲಾಖೆಯಲ್ಲಿ ಸಿಗುವ ಸೌಲಭ್ಯ ಹಾಗೂ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಎಸ್ಬಿಐ ವ್ಯವಸ್ಥಾಪಕ ಜಯಪ್ರಕಾಶ್ ಮಾತನಾಡಿ, ಆತ್ಮನಿರ್ಭರ ಭಾರತ್ ಯೋಜನೆಯಲ್ಲಿ ಬಡವರು, ಕಾರ್ಮಿಕರು ಮತ್ತು ಸಂಘಟಿತ ಮತ್ತು ಅಸಂಘಟಿತ ವಲಯಗಳಿಂದ ವಲಸಿಗಳನ್ನು ಸಬಲೀಕರಣಗೊಳಿಸುವುದೇ ಮುಖ್ಯ ಉದ್ದೇಶವಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾಕರ್ ಮಾತನಾಡಿ, ದೇಶದಲ್ಲಿ ಯುವ ಸಬಲೀಕರಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯೋನ್ಮುಖರಾಗಿರುವುದರಲ್ಲಿ ರಾಜ್ಯ ಸರ್ಕಾರವು ಸಹ ಒಂದಾಗಿದೆ. ಇಂದು ಆತ್ಮನಿರ್ಭರ್ ಭಾರತ ಯೋಜನೆಯಡಿಯಲ್ಲಿ ಯುವ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಯ ಬಗ್ಗೆ ಮಾಹಿತಿ ನೀಡುತ್ತಿರುವ ಯುವ ಸಬಲೀಕರಣ ಹಾಗೂ ನೆಹರು ಯುವ ಕೇಂದ್ರದ ಕಾರ್ಯ ಶ್ಲಾಘನೀಯ ಎಂದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತ ಚಿಕ್ಕರಂಗಯ್ಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷಿ ಅಧಿಕಾರಿಗಳಾದ ರುಕ್ಮಿಣಿ, ಸಂಧ್ಯಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಗೌರವಾಧ್ಯಕ್ಷ ಹಾಗೂ ರಾಷ್ಟ್ರ ಯುವ ಪ್ರಶಸ್ತಿ ವಿಜೇತ ಜಿವಿ ವೀರೇಂದ್ರ ಪ್ರಸಾದ್, ಗ್ರಾಮ ಪಂಚಾಯತ್ ಸದಸ್ಯ ರಂಗನಾಥ್, ನಿವೃತ್ತ ಕೃಷಿ ಅಧಿಕಾರಿ ಜಿವಿ ಹನುಮಂತರಾಯ, ಯುವ ಮುಖಂಡರಾದ ಜಿವಿ ನಾಗೇಂದ್ರ ಕುಮಾರ್, ಜಿಬಿ ಶಿವಸ್ವಾಮಿ, ಜಿಟಿ ವೆಂಕಟೇಶ್ವರ, ಎನ್ ರಾಜಣ್ಣ, ಜಿವಿ ತಿಮ್ಮಯ್ಯ ಮುಂತಾದವರು ಭಾಗವಹಿಸಿದ್ದರು. ನಮಗೆ ನಮ್ಮ ಇಲಾಖೆ ಕಾರ್ಯಕ್ರಮ ಯಾವುದೇ ಇಲಾಖೆ ಆದ್ರೂ ಪರವಾಗಿಲ್ಲ, ಬಟ್ ಅದರಲ್ಲಿ ವಿಶೇಷವಾಗಿ ನಮ್ಮ ಇಲಾಖೆ ಅಂತೂ ಹೇಳಿದ ತಕ್ಷಣ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ. ನಾವು ಅವ್ರಿಗೆ ತಮಗಂತೂ ಬಹಳಷ್ಟು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಿದ್ವಿ. ಹಾಗೆಯೇ ಪ್ರಗತಿಪರ ರೈತರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಅವರು ಅಷ್ಟೇನೆ ಯಾವುದೇ ಇಲಾಖೆ ಆಗಿರ್ಬೋದು, ಖಾಲಿ ಕೃಷಿ ಇಲಾಖೆ ಅಂತಲ್ಲ, ಯಾವ ಇಲಾಖೆಲಾದ್ರೂ ಯಾವ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೊಂಚೂರು ಕಿವಿ ಮುಟ್ಟಿತಪ್ಪ ಅಂದ್ರೆ ಅವ್ರು ನಿಜಕ್ಕೂ ಚಾಚು ತಪ್ಪದೆ ಬಿಡದೆ ಎಡಬಿಡದೆ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ಒಂದು ಬಿತ್ತನೆ ಬೀಜನ ಪ್ರಾರಂಭ ಮಾಡಿದ್ವಿ. MEAH 14-5 ಅಂತ ಹೇಳ್ಬಿಟ್ಟು ಒಂದು ಬಿತ್ತನೆ ಬೀಜ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇಲ್ಲಿ ಏರ್ಕೊಂಡ್ಬಂದು ಗುಂಪು ಸಭೆ ಮಾಡೋಣ ಅಂತ ಹೇಳ್ಬಿಟ್ಟು ವೀರೇಂದ್ರ ಪ್ರಸಾದ್ ಸಾರು ಮತ್ತೆ ನಾಗೇಂದ್ರ ಅವರು ನಾವೆಲ್ಲ ಸೇರ್ಕೊಂಡಿಲ್ಲಿ ಗುಂಪು ಸಭೆ ಬಂದಿಲ್ಲ. ಇಲ್ಲಿ ನಾವೇನು ಹೆಚ್ಚು ಬೀಜ ಕೊಡ್ಲಿಕ್ಕೋಸ್ಕರ ಬರಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ರುಕ್ಮಿಣಿಯವರು, ಕೃಷಿ ಅಧಿಕಾರಿಗಳು, ಆಮೇಲೆ ನಾವೇನ್ ಮಾಡಿದ್ವಿ, ಇಲ್ಲ ನಮ್ಮ ಗರಿಬ ಹಾಗೆ ಚೈಸ ಹಾಕ್ಸ್ಬಾರ್ದು, ಒಂದು ತಾರ್ಪಲ್ ಹಾಸ್ಕೊಂಡು ಕೂತ್ಕೊಂಡಲ್ಲಿ ಕಾರ್ಯಕ್ರಮ ಮಾಡ್ಕೊಂಬರೋಣ, ಇಲಾಖೆ ಸವಲತ್ತುಗಳ ತಿಳಿಸ್ಕೊಳ್ಳೋಣ. ಕೃಷಿ ರೈತರದ ಸಹಕಾರ ಮಾಡ್ಕೊಂಡು ಸಂಘಗಳು ಮಾಡ್ಕೊಳ್ಳಿ, ನೀವು ಲೋನ್ ಕೊಡ್ತೀವಿ ಅಂತ ನಮ್ಮ ಹತ್ರಕ್ಕೆ ಹುಡುಗಿದ್ದಾರೆ. ದಯಮಾಡಿ ಅವ್ರು ಬಂದಾಗ ನೋಡಿದ್ರೆ ಅವ್ರು ಒಳ್ಳೆ ಗುಣ ತೋರಿಸ್ತಾರೆ. ಈಗ ಅವರಲ್ಲೇ ಕೂತ್ಕೊಂಡು ಮಾತಾಡಿ ಮಾಡ್ಬೋದು. ಯಾರಾದ್ರೂ 4 ಜನ ಪರಿಚಯದವ್ರಿಗೆ ಲೀಡರ್ಗಳು ನಮ್ಮ ಹತ್ರ ಹೇಳ್ಬಿಟ್ಟು ಒಂದು 4 ಜನ ರೈತರ ಕರ್ತವ್ಯ ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬೋದಾಯ್ತು. ಅವರು ಅದು ಹೇಳ್ದಲ್ಲೇ ಇಂಥದೊಂದು ಕಾರ್ಯಕ್ರಮಕ್ಕೆ ಬಂದು ಅವರು ಬ್ಯಾಂಕಿನ ಇದನ್ನ ವಿಚಾರನ ಇಲ್ಲಿ ಹೇಳ್ತಾರೆ. ರೈತರು ಅದನ್ನ ಉಪಯೋಗಿಸ್ಕೋಬೇಕು. ಯಾವುದೇ ಮ್ಯಾನೇಜರ್ ಬಂದು ಇದು ಮಾಡಲ್ಲ. ಚಿತ್ರ ಮ್ಯಾನೇಜರ್ ಅಂತದ್ರಲ್ಲಿ ಕೊಡಗೇರಿ ತಾಲೂಕಲ್ಲಿ 2 ಮ್ಯಾನೇಜರು ಇದ್ದಾರೆ. KGB ಮ್ಯಾನೇಜರ್ ಒಬ್ರು ದಾಸ್ ಅಂತ ಹೇಳಿ, ಇವರಿಬ್ರು ರೈತರ ಕೆಲಸಗಳನ್ನ ಬಹಳ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ವೈಯಕ್ತಿಕವಾಗಿ ಹೋಗಿ ನಾನು ನೋಡಿದ್ದೀನಿ ಅವ್ರನ್ನ. ನನಗೆ ಬೇಕಾದಷ್ಟು ನಾನು ಬ್ಯಾಂಕಿಗೆ ಹೋದ್ರೆ ಪ್ರತಿದಿನ ಕೊಡಗೇರಿ ಹೋಗಿ ಬ್ಯಾಂಕಲ್ಲಿ ನೋಡ್ತೀನಿ ನಾನು.
ಅವರಿಬ್ಬರು ಮ್ಯಾನೇಜರ್ ಈಗ ಅವರಲ್ಲಿ ಇಲ್ಲಿ ಬಂದಿಲ್ಲ KGB ಮ್ಯಾನೇಜರ್, ಆದ್ರೆ ಅವ್ರು ಮಾಡಿರೋ ಕೆಲಸ ನಾವು ಹೇಳ್ಬೇಕು. ಅವರು ರೈತರ ಪರವಾಗಿ ಈಗ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ರೈತರನ್ನ ಕರ್ಕೊಂಡು ಅವರೇ ಕುಂತಿ ಅವ್ರ ಚೇಂಬರ್ಲಿ ಕೆಲಸ ಮಾಡ್ತಾರೆ ಅಂತ ಮ್ಯಾನೇಜರ್ ಇದ್ದಾರೆ. ಈಗ ಈ ಮ್ಯಾನೇಜರ್ SBI ಇಂದ ಬಂದಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.